ಮಂಗಳೂರಿನ ಕುದ್ರೊಳ್ಳಿಯ ಜಮಾಥೆ-ಇಸ್ಲಾಮಿ-ಹಿಂದ್ ವತಿಯಿಂದ ಪ್ರವಾದಿ ಮೊಹಮ್ಮದ್ ಸಿರತ್ ಅಭಿಯಾನದ ಅಂಗವಾಗಿ ಕುದ್ರೊಳ್ಳಿ ಜಾಮಿಯಾ ಮಸೀದಿ ಸಮೀಪದಲ್ಲಿರುವ ಬ್ರೈಟ್ ಮಾಡೆಲ್ ಸ್ಕೂಲ್ನಲ್ಲಿ ಸ್ನೇಹಕೂಟವನ್ನು ಆಯೋಜಿಸಲಾಗಿತ್ತು. ಈಗಾಗಲೇ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಕುದ್ರೋಳಿಯ ಜಮಾಅತೆ-ಇಸ್ಲಾಮಿ-ಹಿಂದ್ ವತಿಯಿಂದ ಇಂದು ವಿನೂತನ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಳ್ಳಲಾಗಿತ್ತು. ಕುದ್ರೋಳಿ ಜಾಮಿಯಾ ಮಸೀದಿ ಸಮೀಪದಲ್ಲಿರುವ ಬ್ರೈಟ್ ಮಾಡೆಲ್ ಸ್ಕೂಲ್ನಲ್ಲಿ ಪ್ರವಾದಿ ಮೊಹಮ್ಮದ್ ಸೀರತ್ ಅಭಿಯಾನದ ಅಂಗವಾಗಿ ಸ್ನೇಹಕೂಟವನ್ನು ಆಯೋಜಿಸಲಾಗಿತ್ತು. ಮಂಗಳೂರಿನ ಲೆಕ್ಕ ಪರಿಶೋಧಕ ಸಿಎ ಮುಹಮ್ಮದ್ ಇಸ್ಲಾಕ್ ಪುತ್ತೂರು ಅವರು ಮಾತನಾಡಿ, ಮನಸ್ಸು ಸ್ವಚ್ಛವಾಗಿದ್ದಾಗ ನೆಮ್ಮದಿ ಸಂತೋಷವಿರುತ್ತೆ. ಯಾವಾಗ ನಮ್ಮ ಮನಸ್ಸಿನಲ್ಲಿ ದ್ವೇಷದ ಕಿಚ್ಚು ಹೆಚ್ಚುತ್ತದೋ ಮನಸ್ಸಿನ ನೆಮ್ಮದಿ ನಷ್ಟವಾಗಿ ಹೋಗುತ್ತೆ. ಹಾಗಾಗಿ ನಾವು ಪರಸ್ಪರ ಪ್ರೀತಿ ಸೌಹಾರ್ದತೆ ಬೆಳೆಸಿಕೊಳ್ಬೇಕು ಅಂತ ಕರೆ ನೀಡಿದ್ರು. ಹಾಗಲ್ಲ, ಅವ್ರು ಎಷ್ಟೋ ರಿಲಿಜಿಯಸ್ ಆಗಿದ್ರು ಅಷ್ಟೋ ಸೆಕ್ಯುಲರ್ ಆಗಿದ್ರು ಅಂತ ಹೇಳಿ ಅವ್ರು ಹೇಳುವಂತಾರೆ. ಯಾಕಂದ್ರೆ ಇಡೀ ಒಂದು ಸಮಾಜವನ್ನು ಒಟ್ಟಿಗೆ ಕೊಂಡು ಹೋಗಲಿಕ್ಕೆ ಅವರಿಗೆ ಸಾಧ್ಯ ಆಗಿದೆ. ಅವರು ಆ ರೀತಿಯ ಧೋರಣೆಯನ್ನು ತಳಿದೆ. ಯಾಕಂದ್ರೆ ಪ್ರವಾದಿಗಳು ಅಂತ ಹೇಳಿ ಯಾವುದಾದ್ರೂ ಒಂದು ನಿರ್ದಿಷ್ಟ ಗ್ರೂಪ್ಗೆ ಕಳಿಸಲ್ಪಡುವವರಲ್ಲ, ಅವರು ಎಲ್ಲ ಮನುಷ್ಯರಿಗಾಗಿ ಅಂತ ಹೇಳಿ ಅವರಿಗೆ ದೇವನ ಆದೇಶಿಸಿದ್ದಾರೆ. ನೀವು ಹೇಳಬೇಕು, ಇನ್ನಿ ರಸೂಲುಲ್ಲಾಹಿ ಇಲೈಕುಂ ಜಮೀಆ, ನಾನು ನಿಮಗೆಲ್ಲರಿಗಾಗಿ ನಿಯುಕ್ತಿಗೊಳಿಸಲ್ಪಟ್ಟಂತಹ ಸಂದೇಶವಾಹಕನಾಗಿದ್ದೇನೆ, ದೈವಿಕ ಸಂದೇಶವನ್ನು ಕೊಡುವವನಾಗಿದ್ದೇನೆ. ಈ ಸಂದರ್ಭ ಕಾರ್ಪೊರೇಟರ್ ಹಾಜಿ ಶಂಶುದ್ದೀನ್ ಅವರು ಮೊಹಮ್ಮದ್ ರಫೀವುದ್ದೀನ್ ಫಾರೂಕಿ ರಚನೆಯ ಮಹಮ್ಮದ್ ಎಲ್ಲರಿಗಾಗಿ ಎನ್ನುವ ಪುಸ್ತಕವನ್ನು ಬಿಡುಗಡೆಗೊಳಿಸಿದರು. ಬಳಿಕ ಮಾಜಿ ಕಾರ್ಪೊರೇಟರ್ ಅಜೀಜ್ ಕುದ್ರೋಳಿ ಮಾತನಾಡಿ, ಈಗಾಗಲೇ ಕುದ್ರೋಳಿಯಲ್ಲಿ ಸಂಘಟನೆಯನ್ನ ರಚನೆ ಮಾಡುವ ಮೂಲಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡಿದೆ. ಗಾಂಜಾ ಹಾಗೂ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವವರಿಗೆ ಜಾಗೃತಿ ಮೂಲಕ ಸಮಾಜದ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳುವಂತೆ ಮಾಡಲಾಗ್ತಾ ಇದೆ ಅಂತ ಹೇಳಿದರು. ಅದಕ್ಕೋಗಿ ನಾವು ಸಂಘಟನೆ ಮಾಡಿದ್ದೇವೆ. ಪೊಲೀಸ್ನವರ ಹತ್ರ ಹೋಗಿ ನಾವು ಕಮಿಷನರ್ ಹತ್ರ ಎಲ್ಲರ ಹತ್ರ ಭೇಟಿಯಾಗಿದ್ದೇವೆ. ಅಲ್ಲದೆ ಎಲ್ಲ ಮೆಡಿಕಲ್ಗೆ ಹೋಗಿ ಒಂದು ಪತ್ರಕ್ಕೆ ಲೆಟರ್ ಸಮೇತ ಕೊಟ್ಟಿದ್ದೇವೆ. ಈ ಮಾದಕ ದ್ರವ್ಯದ ಟ್ಯಾಬ್ಲೆಟ್ಗಳು ಯೂಸ್ ಮಾಡ್ತಾ ಇದ್ದಾರೆ, ಅದನ್ನು ದಯವಿಟ್ಟು ಕೊಡಬಾರದು. ಒಂದು ವೇಳೆ ಕೊಟ್ಟರೆ ನಿಮ್ಮ ಮೇಲೆ ನಾವು ಕ್ರಮ ತಗೊಳ್ಳಿಕ್ಕೆ ಒತ್ತಾಯಪಡಿಸ್ತೇವೆ ಅಂತ ಹೇಳಿ ಎಲ್ಲ ಮೆಡಿಕಲ್ನವರಿಗೆ ನಾವು, ನಮ್ಮ ಪರಿಸರದ ಮೆಡಿಕಲ್ನವರಿಗೆ ನಾವು ಲೆಟರ್ ಅನ್ನು ಕೂಡ ಕೊಟ್ಟಿದ್ದೇವೆ. ಈ ಸಂದರ್ಭ ಬ್ರೈಟ್ ಸ್ಕೂಲ್ನ ಕಾರ್ಯದರ್ಶಿ ಆಸಿಫ್ ಹುಸೈಫ್, ಜಮಾಅತೆ-ಇಸ್ಲಾಮಿ ಹಿಂದ್ನ ಸಂಚಾಲಕರಾದ ಮಕ್ಬುಲ್ ಅಹಮದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.